ಕಾವೂರಿನಲ್ಲಿ ನಡೆದ ಶಿವರಾತ್ರಿ ಜಾಗರಣೆಗೆ ಕಾವೂರು ಠಾಣಾ ಪೊಲೀಸರು ಅಡ್ಡಿಪಡಿಸಿದ ಕ್ರಮಕ್ಕೆ ಕಾಂಗ್ರೆಸ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಂಗಳೂರು ಮಾಜಿ ಮೇಯರ್ ಹರಿನಾಥ್ ಎಂ ಅವರು, ಶಿವರಾತ್ರಿ ಎನ್ನುವುದು ಹಿಂದೂಗಳ ಒಂದು ಪ್ರಮುಖ ಹಬ್ಬ. ಇದು ಹಲವು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರುವ ಸಂಪ್ರದಾಯ. ಧಾರ್ಮಿಕ ಕಾರ್ಯಕ್ರಮಕ್ಕೆ ಪೊಲೀಸರು ಅಡ್ಡಿಪಡಿಸಿದ್ದು ಸರಿಯಲ್ಲ. ಮುಂದಕ್ಕೆ ಇಂತಹ ಘಟನೆಗಳು ಆಗಬಾರದು ಅಂತ ಹೇಳಿದರು। ಸಾರ್ವಜನಿಕರು ಸೇರಿದ ಸಮಯದಲ್ಲಿ ಬಂದು ಅಂತ ಒಂದು ಕೆಲಸವನ್ನು ಧಾರ್ಮಿಕ ಕೆಲಸ ನಡೆಯುವಾಗ ಹೇಳುವುದು ಅಂತ ಹೇಳಿದ್ರೆ ಬಹಳವಾಗಿ ನಮಗೆ ಬೇಸರ ಆಗ್ತಾ ಇದೆ। ನಾವು ಇದನ್ನು ಘಂಟಾಘೋಷವಾಗಿ ಖಂಡಿಸ್ತಾ ಇದ್ದೇವೆ। ಯಾಕಂತ ಹೇಳಿದ್ರೆ ಇದು ನಿನ್ನೆ ಮೊನ್ನೆಯ ಒಂದು ಪರಿಸ್ಥಿತಿ ಅಲ್ಲ, ಹಿಂದಿನೇನು ಸಾವಿರಾರು ವರ್ಷಗಳಿಂದ ಈ ದೇವಸ್ಥಾನ ಇದೆ, ಮತ್ತೆ ಹಲವಾರು ಯಕ್ಷಗಾನ ಆಗ್ತಾ ಇವೆ, ಇದೆಲ್ಲ ನಮ್ಮ ಪರಂಪರೆ। ಇದನ್ನು ಬಂದು ಏಕಾಏಕಿ ನಿಲ್ಲಿಸ್ತೇನೆ ಅಂತ ಹೇಳಿದ್ರೆ ಬಹಳ ಅದು ತಪ್ಪು। ಅದು ಇನ್ನು ಮುಂದಕ್ಕೆ ಹಾಗೆ ಆಗ್ಕೊಡುದು, ಇದನ್ನು ನಾವು ಖಂಡಿಸಿ ಈ ಬಗ್ಗೆ ಸರ್ಕಾರಕ್ಕೆ ನಾವು ತಿಳಿಸ್ತಾ ಇದ್ದೇವೆ, ಇನ್ನು ಇಂಥ ಕೆಲಸ ಆಗಬಾರ್ದು ಇನ್ನು ಮುಂದಕ್ಕೆ। ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಸಚೇತಕ ಶಶಿಧರ್ ಹೆಗ್ಡೆ ಅವರು, ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ಕಾನೂನಿನ ಚೌಕಟ್ಟಿನ ಒಳಗೆ ನಡೆಯುವಂತೆ ನೋಡಿಕೊಳ್ಳಬೇಕಾದವರು ಪೊಲೀಸರು. ಆದರೆ ಕಾವೂರು ದೇವಳದ ವಿಚಾರದಲ್ಲಿ ಪೊಲೀಸರು ಬೇಜವಾಬ್ದಾರಿಯುತ ವರ್ತನೆ ತೋರಿದ್ದಾರೆ. ಪೊಲೀಸರೇ ಕಾನೂನು ವ್ಯಾಪ್ತಿಯನ್ನ ಮೀರಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಲ್ಲದೆ ಈ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಅಂತಾನು ಹೇಳಿದ್ರು। ಆದ್ರೆ ಏಕಾಏಕ ಒಂದು ಪೊಲೀಸ್ನವರು ಬಂದು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಅಲ್ಲಿ ಬಂದು ನೀವು ಯಕ್ಷಗಾನವನ್ನು ನಿಲ್ಲಿಸಬೇಕು ಅಂತ ಒಂದು ಬೇಜವಾಬ್ದಾರಿಯ ವರ್ತನೆಯನ್ನು ಮಾಡಿದ್ದಾರೆ। ಇದು ನಾವೆಲ್ಲ ಈ ಘಟನೆಯನ್ನು ಖಂಡಿಸ್ತೇವೆ ಮತ್ತು ನಾವು ಕೂಡಲೇ ಇದರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳುವುದೇನೆಂದ್ರೆ ಪೊಲೀಸ್ ಇಲಾಖೆಯವರು ಆ ಕಾನೂನು ಪ್ರಕಾರ ನಡೆಸಬೇಕು। ಯಾವುದೇ ಕಾರ್ಯಕ್ರಮದಲ್ಲಿ ಕಾನೂನು ವ್ಯಾಪ್ತಿ ಮೀರದಂತೆ ಅವರು ಕ್ರಮ ವಹಿಸಬೇಕು। ಇದು ಏನಾಗಿದೆ ಅಂದ್ರೆ ಅವರೇ ಕಾನೂನು ವ್ಯಾಪ್ತಿಯನ್ನು ಮೀರಿದ್ದಾರೆ।